ವಿದ್ಯಾನಗರಿ ಮೂಡಬಿದ್ರೆಯಲ್ಲಿ ಆಳ್ವಾಸ್ ವಿರಸತ್ ಸಂಭ್ರಮ ರಾಷ್ಟ್ರೀಯ ಸಾಂಸ್ಕೃತಿಕ ಉತ್ಸವದ ಸೊಬಗು ಶುಕ್ರವಾರ ಉದ್ಘಾಟನೆಗೊಂಡು 24ನೇ ವರ್ಷದ ಹಬ್ಬಕ್ಕೆ ನೆರೆದಂತ ಕಲೆ ಮತ್ತು ಸಂಗೀತ ರಸಿಕರ ಸಾಗರವೇ ಸಾಕ್ಷಿಯಾಯಿತು. ಮೂಡುಬಿದ್ರೆಯ ಪುತ್ತಿಗೆಯ ವಿವೇಕಾನಂದ ನಗರದ ಶ್ರೀಮತಿ ವನಜಾಕ್ಷಿ ಕೆ ಶ್ರೀಪತಿ ಭಟ್ ವೇದಿಕೆಯಲ್ಲಿ ನಡೆದಂತ ಶುಭಾರಂಭಕ್ಕೆ ಸುಂದರವಾಗಿ ಅಲಂಕೃತಗೊಂಡ ಭವ್ಯ ನಗರ ಪುಳಕಿತಗೊಂಡಿತ್ತು. ಸಹಸ್ರಾರು ಮಂದಿ ಕಲೆ ಸಂಗೀತ ಪ್ರಿಯರಿಗೆ 2 ದಿನಗಳ ಕಾಲ ಮನರಂಜನೆಯ ಹಬ್ಬವೇ ಆಗಲಿದೆ. ರಾಷ್ಟ್ರೀಯ ಸಾಂಸ್ಕೃತಿಕ ಉತ್ಸವದ ಆಶಯವನ್ನ ವಿವರಿಸುತ್ತಾ ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ಅಧ್ಯಕ್ಷರಾದ ಡಾಕ್ಟರ್ ಎಂ ಮೋಹನ್ ಆಳ್ವ ಅವರು ಕಳೆದ 24 ವರ್ಷಗಳಿಂದ ನಡೆಸುತ್ತಿರುವ ವಿರಸತ್ ಹಿಂದೆ ಹಲವಾರು ಮಂದಿಯ ಶ್ರಮವಿದೆ. ಇದಕ್ಕೆ ಕಲೆ ಮತ್ತು ಸಂಗೀತ ರಸಿಕರ ಪ್ರೋತ್ಸಾಹವೇ ಕಾರಣ. ಸಂಗೀತ ರಸಿಕರು, ಕಲಾವಿದರು ಮತ್ತು ಎಲ್ಲರ ಸಹಕಾರ ವಿರಸತ್ ಪ್ರತಿ ವರ್ಷವೂ ಯಶಸ್ವಿಯಾಗಿ ಮುಂದುವರಿಯುತ್ತದೆ ಎಂದರು. ಅದ್ದೂರಿಯಾಗಿ ಉತ್ಸವವನ್ನು ಉದ್ಘಾಟಿಸಿದ ನಾಗಾಲ್ಯಾಂಡ್ ರಾಜ್ಯಪಾಲ ವಿಪಿ ಆಚಾರ್ಯ ಆಳ್ವಾಸ್ ಸಂಸ್ಥೆ ಕಲೆ, ಸಂಸ್ಕೃತಿ, ಸಾಹಿತ್ಯದ ಮೂಲಕ ಯುವ ಜನತೆಯನ್ನು ಆಕರ್ಷಿಸುತ್ತಿರುವ ಕಾರ್ಯವನ್ನು ಶ್ಲಾಘಿಸಿದರು. ಈ ಮೂಲಕ ದೇಶದ ಯುವ ಜನತೆಯನ್ನು ಸದೃಢರನ್ನಾಗಿಸುವ ಕಾರ್ಯ ಸಾಧನೆಯಾಗುತ್ತದೆ ಎಂದರು. ಆಳ್ವಾಸ್ ವಿರಸತ್ ಉದ್ಘಾಟನಾ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆಯವರು ವರ್ಷವೂ ಆಳ್ವಾಸ್ ವಿರಸತ್ಗೆ ಸೇರುವಂತಹ ಜನಸಾಗರ ಹಲವು ಪಟ್ಟು ಹೆಚ್ಚಾಗುತ್ತಿರುವುದೇ ಅದರ ಯಶಸ್ವಿಗೆ ಸಾಕ್ಷಿ ಎಂದರು. ರಾಷ್ಟ್ರೀಯ ಸಾಂಸ್ಕೃತಿಕ ಉತ್ಸವ ಇದು. ಆದರೆ ಮೂಡುಬಿದ್ರೆಯನ್ನ ರಾಷ್ಟ್ರೀಯ ಸಾಂಸ್ಕೃತಿಕ ರಾಜಧಾನಿಯಾಗಿ ಮಾಡಿದ್ದು ಡಾಕ್ಟರ್ ಮೋಹನ್ ಆಳ್ವ ಅವರು. ಇದಕ್ಕೆ ಕಾರಣ ಅಂತಂದ್ರೆ ವೇದಿಕೆಯಲ್ಲಿ ಇರುವವರು ಎಷ್ಟು ಮುಖ್ಯವೋ ಅಷ್ಟೇ ನಮ್ಮ ಮುಂದೆ ಇರತಕ್ಕಂಥ ಪ್ರಜೆಗಳು ಮತ್ತು ಸಾಂಸ್ಕೃತಿಕ ಮನಸ್ಸುಗಳು ಬಹಳ ಮುಖ್ಯ. ನೀವೆಲ್ಲ ಇವತ್ತು ಸಾಂಸ್ಕೃತಿಕ ಮನಸ್ಸನ್ನ ಪಡಿಬೇಕಾದ್ರೆ ಕಳೆದ ಅನೇಕ ವರ್ಷಗಳ ತಯಾರಿ ಇದೆ ಇದರಲ್ಲಿ. ಪದ್ಮಭೂಷಣ ವಿಜೇತರಾದ ಪ್ರಸಿದ್ಧ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಗಾಯಕರಾದ ರಾಜನ್ ಸಾಜನ್ ಮಿಶ್ರಾ ಅವರಿಗೆ ಆಳ್ವಾಸ್ ವಿರಾಸತ್ 2018 ಪ್ರಶಸ್ತಿ ಪ್ರದಾನ ಮಾಡಲಾಯಿತು.